ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜು ಹಾಗೂ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಮತ್ತು ಯುಜಿಸಿ ಸ್ಟ್ರೈಡ್ ಯೋಜನೆ ಸಹಕಾರದೊಂದಿಗೆ ಮಂಗಳೂರು ನಗರದಲ್ಲಿ ಅಪರೂಪಕ್ಕೊಂದು ದೊಂದಿ ಬೆಳಕಿನ ಯಕ್ಷಗಾನ ನಡೆದಿದ್ದು ಪುರಾಣ ಪ್ರಸಂಗಕ್ಕೆ ಹೊರತಾಗಿರುವ ಮ್ಯಾಕ್ಬೆತ್ ಪ್ರಸಂಗವಾಗಿ ಕಳೆಗಟ್ಟಿತು. ಆಂಗ್ಲ ಕವಿ ವಿಲಿಯಂ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕಾಧಾರಿತ ಈ ಯಕ್ಷಗಾನದ ಪ್ರಸಂಗಕರ್ತರು ಖ್ಯಾತ ಯಕ್ಷಗಾನ ವೇಷಧಾರಿ ಸೂರಿಕುಮೇರು ಕೆ ಗೋವಿಂದ ಭಟ್. 1977ರಲ್ಲಿಯೇ ಈ ಪ್ರಸಂಗವನ್ನ ಅವರು ಬರೆದರೂ ಈವರೆಗೂ 2 ಬಾರಿ ಪ್ರದರ್ಶನಗೊಂಡಿದೆ. ಇದೀಗ 3ನೇ ಬಾರಿ ಇಂದು ಸಂತ ಅಲೋಷಿಯಸ್ ಯಕ್ಷ ತಂಡವು ನಗರದ ಅಲೋಷಿಯಸ್ ಕಾಲೇಜ್ನ ಮದರ್ ತೆರೆಸಾ ಪೀಸ್ ಪಾರ್ಕ್ನ ರಂಗಮಂಚಿಕೆಯಲ್ಲಿ ದೊಂದಿ ಬೆಳಕಿನಲ್ಲಿ ಯಕ್ಷರೂಪಕವಾಗಿ ಪ್ರದರ್ಶನಗೊಂಡಿತು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಮತ್ತು ಯುಜಿಸಿ ಸ್ಟ್ರೈಡ್ ಯೋಜನೆ ಸಹಕಾರದೊಂದಿಗೆ ಯಕ್ಷಗಾನ ಪ್ರದರ್ಶನಗೊಂಡಿತು. ದ್ವಂದ್ವ ಭಾಗವತಿಕೆಯ ಮೂಲಕ ಭಾಗವತರಾದ ದಿನೇಶ್ ಅಮ್ಮಣ್ಣಾಯ ಹಾಗೂ ಪುತ್ತಿಗೆ ರಘುರಾಮ ಹೊಳ್ಳರು ಯಕ್ಷರೂಪಕವನ್ನ ಕಳೆಗಟ್ಟಿಸಿದ್ದು, ಚೆಂಡೆಯಲ್ಲಿ ಮುರಾರಿ ಕಡಂಬಳಿತ್ತಾಯ, ಮದ್ದಳೆಯಲ್ಲಿ ಕೃಷ್ಣ ಪ್ರಕಾಶ್ ಉಳಿತ್ತಾಯ, ಚಕ್ರತಾಳದಲ್ಲಿ ಮಧುಸೂದನ ಅಲೆವುರಾಯರು ಹಿಮ್ಮೇಳನದಲ್ಲಿ ಸಹಕರಿಸಿದರು. ಮ್ಯಾಕ್ಬೆತ್ ಆಗಿ ಸುನಿಲ್ ಪಲ್ಲಮಜಲು ಹಾಗೂ ದಿನೇಶ್ ನಾಯಕ್ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಲೇಡಿ ಮ್ಯಾಕ್ಬೆತ್ ಆಗಿ ರಂಜಿತಾ ಯಲ್ಲೂರು ಅಭಿನಯ ಉತ್ತಮ. ಉಳಿದಂತೆ ಎಲ್ಲ ಪಾತ್ರಧಾರಿಗಳು ತಮಗೆ ದೊರಕಿರುವ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸಿದರು. ಮ್ಯಾಕ್ಬೆತ್ ನಾಟಕದ ಆಧಾರವಾಗಿಟ್ಟುಕೊಂಡು ಮ್ಯಾಕ್ಬೆತ್ ಪ್ರಸಂಗ ರಚನೆ ಮಾಡಿದೆ. ಕಾಲೇಜು ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದರು. ಚೆಂಡೆ, ಮದ್ದಳೆ, ಹಾಡುಗಾರಿಕೆ, ವೇಷಗಾರಿಕೆ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು. ಆ ಪ್ರಸಂಗವನ್ನು ನೋಡಿದ ಪ್ರಿನ್ಸಿಪಾಲರು ಸಂತೋಷಪಟ್ಟರು. ಸರಿಯಾಗಿದೆ ನಿಮ್ಮ ಆಯ್ಕೆ ಅಂತ ಹೇಳಿ ಹುಡುಗರನ್ನೆಲ್ಲ ಮೆಚ್ಚಿಕೊಂಡರು. 77ರಲ್ಲಿ ಸಿದ್ಧವಾದಂಥ ಪ್ರಸಂಗ ನನ್ನ ಕೈಯಲ್ಲಿ ಇರಲಿಲ್ಲ. ಅದನ್ನು ಹೇಗೋ RC ಪಟ್ರಮೆ ಸಂಗ್ರಹಿಸಿದರು. ಆದ್ದರಿಂದ ತುಮಕೂರಿನಲ್ಲಿಯೂ ಒಂದು ಪ್ರದರ್ಶನ ಆಯಿತು. ಇದು 3ನೆಯ ಪ್ರದರ್ಶನ. ಈ ಹಿಂದೆ ಆದ ಪ್ರದರ್ಶನಕ್ಕಿಂತ ಭಿನ್ನವಾಗಿ ಈ ಪ್ರಸಂಗವನ್ನು ನಾವು ಆಡುವುದಕ್ಕೆ ಉಪಕ್ರಮಿಸಿದ್ದೇವೆ. ಶೇಕ್ಸ್ಪಿಯರ್ ಅವರ ಒಂದು ದುರಂತ ನಾಟಕ ಮ್ಯಾಕ್ಬೆತ್, ಅದನ್ನು ಯಕ್ಷಗಾನಕ್ಕೆ ಅಳವಡಿಸಿ ಪ್ರಸ್ತುತಪಡ್ತಾ ಇದ್ದೇವೆ. ಸ್ಟ್ರೈಡ್ ಯೋಜನೆಯಡಿ ಕರಾವಳಿ ಕರ್ನಾಟಕದ ನಮ್ಮ ಸಾಂಸ್ಕೃತಿಕ ವೈವಿಧ್ಯವನ್ನು ನಾವು ಒಂದು ಸಂಶೋಧನಾತ್ಮಕವಾಗಿ ನೋಡುವಾಗ ಯಕ್ಷಗಾನ ಕಲೆಯು ಪ್ರಮುಖವಾಗಿ ನಮಗೆ ಎದ್ದು ಕಾಣುತ್ತದೆ. ಅದನ್ನು ಅಂತಾರಾಷ್ಟ್ರೀಯಗೊಳಿಸುವಂಥ ಒಂದು ಉದ್ದೇಶದಿಂದ, ಅದನ್ನು ಪ್ರಮೋಟ್ ಮಾಡುವ ಉದ್ದೇಶದಿಂದ ಶೇಕ್ಸ್ಪಿಯರ್ ಅವರ ಒಂದು ದುರಂತ ನಾಟಕವಾದ ಮ್ಯಾಕ್ಬೆತನ್ನು ದೊಂದಿ ಬೆಳಕಿನಲ್ಲಿ ಒಂದು ಆಧುನಿಕತೆ ಹಾಗೂ ಪರಂಪರೆ ಇದನ್ನು ಒಟ್ಟುಗೂಡಿಸಿ ಒಂದು ವಿಶಿಷ್ಟವಾದ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೇವೆ. ಸಂತ ಅಲೋಷಿಯಸ್ ಶಿಕ್ಷಣ ಸಂಸ್ಥೆ ಯಕ್ಷಗಾನಕ್ಕೂ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಹಲವಾರು ವರ್ಷಗಳಿಂದ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನಗೊಳ್ಳುತ್ತಾ ಇತ್ತು. ಈ ಬಾರಿ ವಿಶೇಷ ಅಂದರೆ ದೊಂದಿ ಬೆಳಕಿನಲ್ಲಿ ಯಕ್ಷರೂಪಕ, ಅದರಲ್ಲೂ ಆಂಗ್ಲ ಕವಿ ವಿಲಿಯಂ ಶೇಕ್ಸ್ಪಿಯರ್ ವಿರಚಿತ ನಾಟಕಾಧಾರಿತ. ಒಂದು ಕಾಲಕ್ಕೆ ಮುಳಿಯ ಮಹಾಬಲ್ ಭಟ್ ಅವರು ಯಕ್ಷಗಾನದ ಕುರಿತಾದಂಥ ಕಾರ್ಯಾಗಾರ ಶಿಬಿರವನ್ನು ಇಲ್ಲಿ ನಡೆಸ್ತಾ ಇದ್ದರು. ಆ ಬಳಿಕ ಇಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರಾಗಿದ್ದ ನೆಡ್ಲೆ ನರಸಿಂಹ ಭಟ್ರು, ಬಲಿಪ ನಾರಾಯಣ ಭಾಗವತರು, ಬಣ್ಣದ ಮಹಾಲಿಂಗರು ಮೊದಲಾದಂಥ ಕಲಾವಿದರು ಬಂದು ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಇಲ್ಲಿ ಯಕ್ಷಗಾನ ಸಂಘವೂ ಕೂಡ ಇತ್ತು. ಹೀಗೆ ನಿರಂತರವಾಗಿ ಯಕ್ಷಗಾನದ ಕುರಿತ
ಚಟುವಟಿಕೆಗಳು ನಡೀತಿದ್ದಂಥ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಮತ್ತೆ ಯಕ್ಷಗಾನದ ಕಾರ್ಯಚಟುವಟಿಕೆ ಚುರುಕಾಗಿದೆ. ಪ್ರಸ್ತುತ ಇಂದು ನಾವು ವಿಲಿಯಂ ಶೇಕ್ಸ್ಪಿಯರ್ನ ಭಾಳ ಪ್ರಸಿದ್ಧವಾದಂಥ ದುರಂತ ನಾಟಕ ಮ್ಯಾಕ್ಬೆತ್ ಅದನ್ನು ಯಕ್ಷಗಾನದ ರೂಪದಲ್ಲಿ ಇಲ್ಲಿ ಪ್ರದರ್ಶನ ಮಾಡಲಿದ್ದೇವೆ. ದೊಂದಿ ಬೆಳಕಿನ ಮ್ಯಾಕ್ಬೆತ್ ಪ್ರಸಂಗ ಸುಂದರವಾಗಿ ಮೂಡಿಬಂತು. ಒಟ್ನಲ್ಲಿ ಮಂಗಳೂರಿನಲ್ಲಿ ಅಪರೂಪಕ್ಕೊಂದು ದೊಂದಿ ಬೆಳಕಿನ ಯಕ್ಷರೂಪಕ ಕಳೆಗಟ್ಟಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.